ಪಶ್ಚಿಮ ಘಟ್ಟ ಪ್ರದೇಶಗಳ ಸಾಲಿನಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಕುಮಾರಧಾರಾ ಹಾಗೂ ನೇತ್ರಾವತಿ ನದಿಗಳು ಉಕ್ಕಿ ಹರಿಯಲಾರಂಭಿಸಿವೆ. ಪ್ರವಾಹದ ನೀರಿಗೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರಾ ಸ್ನಾನಘಟ್ಟ ಮುಳುಗಡೆಯಾಗಿದ್ದು, ಪುತ್ತೂರಿನ ಚೇಳ್ಯಡ್ಕ ವಿಟ್ಲದ ಸುರುಂಬಡ್ಕ ಸೇತುವೆ ಮುಳುಗಡೆಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಸಿರಿಬಾಗಿಲು ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಗುಡ್ಡದ ಮಣ್ಣು ರೈಲು ಹಳಿಗೆ ಬಿದ್ದ ಪರಿಣಾಮ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಯೂ ಇದೆ. ರೈಲ್ವೆ ಕಾರ್ಮಿಕರು ರೈಲು ಹಳಿಯಿಂದ ಮಣ್ಣು ತೆಗೆಯುವ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಈ ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಚಾರ್ಮಾಡಿ ಘಾಟಿ ರಸ್ತೆಯ ಪಕ್ಕದ ಗುಡ್ಡವು ಭಾರೀ ಮಳೆಯಿಂದಾಗಿ ಕುಸಿಯಲಾರಂಭಿಸಿದೆ. ಅಧಿಕಾರಿಗಳು ರಸ್ತೆಯ ಮಣ್ಣನ್ನು ತೆಗೆದು ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ರು. ಚಾರ್ಮಾಡಿ ಘಾಟ್ನ 10 ಮತ್ತು 3ನೇ ತಿರುವಿನಲ್ಲಿ ಗುಡ್ಡ ಕುಸಿತ ನಿರಂತರವಾಗಿ ನಡೆಯುತ್ತಿದೆ. ಜಿಲ್ಲೆಯ ಬೆಳ್ತಂಗಡಿ, ಪುತ್ತೂರು, ಕಡಬ ಹಾಗೂ ಸುಳ್ಯ ತಾಲೂಕಿನಾದ್ಯಂತ ಮಂಗಳವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು, ಬುಧವಾರವೂ ಮಳೆಯ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧಾರ ಕೈಗೊಳ್ಳಲು ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಮನೆ ಒಳಗೆ ನೀರು ಬರ್ತಾ ಉಂಟು, ಮನೆ ಒಳಗೆ ಹೋಗ್ಲಿಕ್ಕಾಗುವುದಿಲ್ಲ. ಫುಲ್ ಕೃತಕ ನೇರಕ್ಕೆ ಬಂದು ಮನೆ ಒಳಗೆ ಫುಲ್ಲು ನೀರು ತುಂಬಿ ಹೋಗಿದೆ. ಆದಷ್ಟು ಬೇಗ ಮುನ್ಸಿಪಾಲಿಟಿಯವರು ನಮ್ಮ ಇದನ್ನು ಸ್ಪಂದಿಸಬೇಕಾಗಿ ನಾನು ಒಂದೇ ರಾತ್ರಿ ಬಂದ ಮಳೆ ಕಣಿಯಿಂದ ನೀರು ಉಕ್ಕಿ ಬಂದು ಮನೆ ಕಂಪೌಂಡಿಗೆ ಬರುತ್ತೆ.